ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯ ಕಡಲಕೆರೆ ನಿಸರ್ಗಧಾಮದ ವೀರರಾಣಿ ಅಬ್ಬಕ್ಕ ಸಂಸ್ಕೃತಿ ಗ್ರಾಮದ ಕೋಟಿ ಚೆನ್ನಯ್ಯ ಜೋಡುಕರೆಯಲ್ಲಿ 19ನೇ ವರ್ಷದ ಹೊನಲು ಬೆಳಕಿನ ಕಂಬಳೋತ್ಸವಕ್ಕೆ ಇಂದು ಚಾಲನೆ ನೀಡಲಾಗಿದೆ. ಪೂಕರಿಗೆ ಹಾಲು ಎರೆಯುವ ಮೂಲಕ ಕಾಯಿ ಒಡೆದು ಪ್ರಾರ್ಥನೆಯನ್ನ ಸಲ್ಲಿಸಿ ಉದ್ಘಾಟನೆಯನ್ನ ನೆರವೇರಿಸಲಾಗಿದೆ. ಈ ವರ್ಷದ 2ನೇ ಕಂಬಳ ಇದಾಗಿದ್ದು ಶಾಸಕ ಹಾಗೂ ಕಂಬಳ ಸಮಿತಿಯ ಅಧ್ಯಕ್ಷ ಉಮಾನಾಥ ಕೋಟ್ಯ ನೇತೃತ್ವದಲ್ಲಿ ಕಂಬಳ ನಡೀತಾ ಇದೆ. ಉದ್ಘಾಟನಾ ಸಮಾರಂಭದಲ್ಲಿ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಪ್ಪ, ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್, ಮಾಜಿ ಸಚಿವ ಅಭಯ ಚಂದ್ರ ಜೈನ್, ಕಂಬಳ ಸಮಿತಿ ಅಧ್ಯಕ್ಷ ಗುಣಪಾಲ ಕಡಂಬ, ಭಾಸ್ಕರ್ ಎಸ್ ಕೋಟ್ಯಾನ್, ಜಿಲ್ಲಾ ಪಂಚಾಯತ್ ಸದಸ್ಯ ಸುಚರಿತ ಶೆಟ್ಟಿ, ಎಪಿಎಂಸಿ ಅಧ್ಯಕ್ಷ ಕೃಷ್ಣರಾಜ ಹೆಗಡೆ, ಫಾದಾ ಮೆಲ್ವಿ ನೊರೋನಾ, ನಾಗರಾಜ ಪೂಜಾರಿ, ಉದ್ಯಮಿ ನಂದಕುಮಾರ್ ಸೇರಿದಂತೆ ಹಲವು ಮಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಕಂಬಳೋತ್ಸವದಲ್ಲಿ 4 ವಿಭಾಗಗಳಲ್ಲಿ 200ಕ್ಕಿಂತಲೂ ಹೆಚ್ಚು ಜೋಡಿ ಕೋಣಗಳು ಭಾಗವಹಿಸುವಂತಹ ನಿರೀಕ್ಷೆ ಹೊಂದಲಾಗಿದೆ. ಅಲ್ಲದೆ ಕಂಬಳವನ್ನು 24 ಗಂಟೆಗೊಳಗಾಗಿ ಮುಗಿಸುವ ನಿರ್ಧಾರವನ್ನು ಸಮಿತಿ ಕೈಗೊಂಡಿದೆ. ಕಳೆದ ಬಾರಿ ವೀರರಾಣಿ ಅಬ್ಬಕ್ಕನ ಮೂರ್ತಿ ಅನಾವರಣಗೊಂಡ್ರೆ ಈ ಬಾರಿ ಎಂಆರ್ಪಿಎಲ್ ಸಹಕಾರದಲ್ಲಿ ಸರಿಸುಮಾರು 60 ಲಕ್ಷ ವೆಚ್ಚದ ಗ್ರಾಮೀಣ ಗುತ್ತಿನ ಚಾವಡಿಯ ಉದ್ಘಾಟನೆಯನ್ನು ಮಾಡಲಾಗಿದೆ. ಸಮಾರಂಭದಲ್ಲಿ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್, ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಅಂಗಾರ, ಮಾಜಿ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ, ಇಂಧನ ಹಾಗೂ ಸಂಸ್ಕೃತಿ ಇಲಾಖಾ ಸಚಿವರಾದ ಸುನಿಲ್ ಕುಮಾರ್, ಸಂಸದ ನಳಿನ್ ಕುಮಾರ್ ಕಟೀಲ್, ಸಚಿವ ಭೈರತಿ ಬಸವರಾಜ್ ಸೇರಿದಂತೆ ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಸಭಾ ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಹರೇಕಳ ಹಾಜಪ್ಪ, ನಿಹಾಲ್ ತಾವ್ರು ಸಹಿತ ಹಲವು ಮಂದಿ ಸಾಧಕರನ್ನ ಸನ್ಮಾನಿಸಲಾಯಿತು. ನಾನು ಬರ್ತೇನೆ, ಕಂಬಳ ನೋಡಬೇಕು, ನನಗೆ ಬಹಳ ಇಷ್ಟದ ಒಂದು ಕ್ರೀಡೆ ಅಂತ ಹೇಳಿದರು. ಸರ್, ದಯವಿಟ್ಟು ತಾವು ಈ ಸಲ ಬರಬೇಡಿ, ನೀವು ಬರುವಾಗ ನಾವು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ, ಮುಂದಿನ ವರ್ಷ ನಿಮ್ಮನ್ನು ನಾನು ಕರೆಯುತ್ತೇನೆ, ಬರಬೇಕು ಅಂತ ಹೇಳಿದ್ದೇನೆ. ಆದರೆ ಆ ದೇವರ ಇಚ್ಛೆ ಬೇರೆ ಇತ್ತು. ಕರ್ನಾಟಕದ ಮಾತ್ರ ಅಲ್ಲ, ಇಡೀ ದೇಶದ ಕಣ್ಮನಿ ಯುವ ರತ್ನ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ. ಬಹಳ ದುಃಖದ ಸಂಗತಿ ನಮಗೆಲ್ಲರಿಗೂ. ಅದೇ ರೀತಿಯಲ್ಲಿ 2 ದಿನಗಳ ಹಿಂದೆ ನಮ್ಮ ದೇಶದ 3 ಪಡೆಗಳ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿದಂತಹ ಬಿಪಿನ್ ರಾವತ್ ರವರು ಮತ್ತು ಅವರ ಸಂಗಡಿಗರು ಮತ್ತು ಅವರ ಶ್ರೀಮತಿಯವರು ಹೆಲಿಕಾಪ್ಟರ್ ಅವಘಡದಲ್ಲಿ ಮೃತರಾದದ್ದು ನಮಗೆಲ್ಲರಿಗೂ ಗೊತ್ತಿದೆ. ಬಹಳ ಬೇಸರದ ಸಂಗತಿ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಅತ್ಯುತ್ತಮ ಸೇನಾನಿ, ದೇಶ ಪ್ರೇಮಿ, ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಬೇಕಿದ್ದಂತಹ ರಾವತ್ ರವರು
ಅವರ ಸೇವೆಯ ನಿವೃತ್ತಿಯ ಬಳಿಕ ಈ ದೇಶದ ಪ್ರಧಾನಿ ನಿಮ್ಮ ಸೇವೆ ಈ ದೇಶಕ್ಕೆ ಇನ್ನೂ ಅಗತ್ಯ ಇದೆ ಅಂತ ಹೇಳಿಕೊಂಡು ಅವರನ್ನ ಇಡೀ 3 ಪಡೆಗಳ ನೇತೃತ್ವವನ್ನು ವಹಿಸಬೇಕು ಅಂತ ಹೇಳಿಕೊಂಡು ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಮೊನ್ನೆ ನಡೆದಂಥ ಅಪಘಾತದಲ್ಲಿ ಅವರೂ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಬಹುಶಃ ಈ ಇಬ್ಬರಿಗೆ ನಾವು 1 ನಿಮಿಷ ಗೌರವಪೂರ್ವಕವಾದ ಅಶ್ರುತರ್ಪಣವನ್ನ ಮೌನಾಚರಣೆಯ ಮೂಲಕ ಅರ್ಪಿಸಬೇಕು ಅಂತ ನಾನು ಕಳಕಳಿಯಲ್ಲಿ ಮೇಲಿದ್ದವರ ಹತ್ರ ಮತ್ತು ಕೆಳಗಿದ್ದವರ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕಂಬಳ ಅನ್ನುವಂಥದ್ದು ಕೇವಲ ಒಂದು ಕ್ರೀಡೆ ಅಲ್ಲ, ಇದು ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಒಂದು ಪ್ರತಿ ವರ್ಷ ಹೆಮ್ಮೆಯಿಂದ ಆಚರಣೆ ಒಳಪಡ್ತಿರುವಂಥ ಒಂದು ಭಾಳ ಹೆಮ್ಮೆಯ ಒಂದು ಸಂಸ್ಕೃತಿ. ಇದು ಉಳಿಬೇಕು, ಇನ್ನು ದೊಡ್ಡ ಮಟ್ಟದಲ್ಲಿ ಇದು ಬೆಳಿಬೇಕು. ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಗಬೇಕು. ಮತ್ತು ಭಾಳ ಅರ್ಥಪೂರ್ಣವಾಗಿ ಈ ಒಂದು ಕ್ರೀಡೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ. ಅದು ಕೂಡ ಯಶಸ್ವಿ ಆಗಲಿ. ಕೋಟಿ ಚೆನ್ನಯ ಜೋಡುಕೆರೆ ಕಂಬಳ ಇನ್ನೂ 100 ಸಹಸ್ರಾರು ವರ್ಷಗಳ ಕಾಲ ಇರಲಿ, ಬೆಳೀತಾ ಹೋಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ತುಳುನಾಡದ ಮಣ್ಣದ ಪರಿಮಳ ಈಗ ಮುಖ್ಯ ಕಾರಣ ಪಂಡದ ಪನೊಂದು ಇನಿ ರಾಣಿ ಅಬ್ಬಕ್ಕನ ಬಗ್ಗೆಲ್ಲ ಇನಿ ಎಂಗ್ಲ ರಾಜೇಂದ್ರ ಸಿಂಗ್ ಬಾಬು ಪಿಕ್ಚರ್ ದತ್ತೊಂದುಲೇರಿ, ಕಂಬಳದ ಬಗ್ಗೆಲ್ಲ ಸಿನಿಮಾ ಮಲ್ತೊಂದುಲೇರಿ. ಆರೆಗ್ಲ ಅಭಿನಂದನೆ ಸಲ್ಲಿಸಾದು ಇನಿ ಮಲ್ಲ ಪ್ರಯತ್ನ ನಮ್ಮನ MLA ಉಮಾನಾಥ್ ಕೋಟೆ ಅಂದ್ರೆ ಇನಿ MRPL ದಕ್ಕಡ ದುಡ್ಡು ಬದಂದು ಬರಂಡು ಆತು ಸುಲಭ ಇಜ್ಜಿ ಆತು ಸುಲಭ ದುಡ್ಡು ಬರ್ಪಿದ್ದಾರೆ. ಉಮಾನಾಥ್ ಕೋಟೆ ಅಂದ್ರೆ ಅಕಲ್ಡ ಒಂಜಿ ದಾಯಬಂಡ MRPL ಇಪ್ಪನ ಮೂಡುಬಿದ್ರಿ ವಿಧಾನಸಭಾ ಕ್ಷೇತ್ರಡು ಅಣ್ಣ ಎಂಕುಲ MLA ಅದಿಪ್ಪನಾಗ ಅಕಲ್ಡ 10 ರೂಪಾಯಿಲ ಕೊನವರ ಆಯ್ಜಿ ಅಣ್ಣ ಉಮಾನಾಥ್ ಕೋಟೆ ಅಂದ್ರೆ ಅಕಲ ಮಿತಿ ಮಲ್ಲ ಪ್ರಭಾವ ಬೀರ್ದೆ ಇನಿ MRPL ಹಿಡ್ದು ದುಡ್ಡು ಕೊನಪನ ಕೆಲಸಲ ಆತಂದೆ ಎಂಕ್ಲೆಗೆ ಅಪಗ ಎತ್ತಿನಂಚೆ ಬಂಡ ಎಂಕ್ಲೇರ್ದು MRPLಗೆ ತೊಂದರೆ ಅವರ ಬಲ್ಲಿ ಒಂದು ದೇಶದ ಸಂಸ್ಥೆ ಎಂಗ್ಲ ತುಳುನಾಡದ ಜವನರಿಗೆ ಅವಳು ಉದ್ಯೋಗ ಕೊರಡು ನಂಜಿನ ಮಲ್ಲ ಹೋರಾಟ ಇರ್ತದೆ.